ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ ಜಿಲ್ಲಾ ತಾಲೂಕು ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಉದ್ಘಾಟನೆಗೊಂಡು ಇಲ್ಲಿಯವರೆಗೆ ಬೆಳಗಿನ ಅವಧಿಯಲ್ಲಿ ಗೋಷ್ಠಿಗಳನ್ನು ಹಾಗೆ ಉದ್ಘಾಟನೆಯಲ್ಲಿ ಹಿರಿಯರ ಮಾತುಗಳನ್ನು ಕೇಳಿದಿರಿ. ಮಧ್ಯಾಹ್ನದ ಭೋಜನ ಆಗಿದೆ. ಆ ಸಂದರ್ಭದಲ್ಲಿ ಸಂಘಟಕರು ಯೋಚನೆ ಮಾಡೋದು, ಊಟದ ನಂತರ ಗೋಷ್ಠಿಗಳು ಬೇಡ, ಊಟದ ನಂತರ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅನ್ನೋಂಥ ಯೋಚನೆಯೊಂದಿಗೆ ಶಾರದಾ ವಿದ್ಯಾಸಂಸ್ಥೆಗಳು, ಶಾರದಾ ವಿದ್ಯಾಲಯ, ಶಾರದಾ PU ಕಾಲೇಜ್ ಇಲ್ಲಿನ ವಿದ್ಯಾರ್ಥಿಗಳು ಕೆಲವು ಕನ್ನಡ ಹಾಡುಗಳು ಹಾಗೆ ಕೆಲವು ಜಾನಪದ ನೃತ್ಯಗಳನ್ನು ನಮ್ಮ ಜೊತೆ ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆ ಉಪಸ್ಥಿತಿರುವಂಥ ಎಲ್ಲ ಕನ್ನಡಾಭಿಮಾನಿ ಬಂಧುಗಳಿಗೆ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೂ ಹಾಗೆಲ್ಲ ಪದಾಧಿಕಾರಿಗಳಿಗೂ ಗೌರವದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ, ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳು ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದೀಗ ನಾಡಗೀತೆ ನಿಮ್ಮ ಮುಂದೆ. ಎಲ್ಲರೂ ಕೂಡ ಗೌರವದ ಸ್ವಾಗತ, ಸುಸ್ವಾಗತ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಕನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಕನುಜಾತೆ, ಶಂಕರ ರಾಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕನುಜಾತೆ, ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ಕನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಡೊಳ್ಳು ಕುಣಿತದ ಪ್ರಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಕಂಡೆ ಕಂಡೆ ಪರಶುವನ ಎನ್ನುವಂಥ ಹಾಡಿಗೆ ನೃತ್ಯವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇದೀಗ ಡೊಳ್ಳು ಕುಣಿತ ನಿಮ್ಮ ಮುಂದೆ. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶುವನ, ಕಂಡೆ 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 ಕಂಡೆನ ಕಂಡೆ ಪರಶುವನ.
ದಮಡಿಗಿಸ್ಕೊಂಡವನೆ ಕೋಟಿ ಕೋಟಿ ಸೊನ್ನೆ ಬೆಕ್ಕೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ತಾಗೆ ಆಕಾಶನೇ ಕರ್ಚಿ ತಲೆಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತು ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ತಾಗಿಡ್ಕೋ ಬೆಳಕಿನಂಗೆ ನಾನು ಬಂದು ಕಾಯೋನವನೇ ವಾರಮ್ಯಾನೆ ಕೈಯಾಗಿದ್ದು ಮಾರವೇಷ್ಟ ಬಂದವನವನೇ ಬಂದು ಮಾಡೋನು ಏಳು ಮನೆ ಮಾತಪ್ಪಾನೆ ಕಂಡೆ 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 ಪರಶಿವನ ಕಂಡೆ 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 ಪರಶಿವನ ಸಂತ ಸೋನೆ ಸೈಸೋರ್ಗೆ ಕೊಟ್ಟ ನೋಡು ಹುಡುಕಿ ಹುಡುಕಿ ಒಳ್ಳೋರ್ಗೆ ಪಾಪ ಮಾಡ್ದೋರ್ಗೆಲ್ಲ ಅವನು ಖುಷಿ ಕೊಟ್ಟೆ ಎಲ್ಲೋ ಬಿಟ್ಟು ಬೆಕ್ಕು ಬಾಳ್ವೆ ವ್ಯಾಪಾರ ಹಾಳಾಗ್ ಹೋಗ್ಲಿ ಸಾಕಾಗ್ ಹೋಯ್ತು ಸಂಸಾರ ಸಿಟ್ಟೆ ಹೋಯ್ತು ನಂದಿ ತಾಳೆ ಜೊತೆಗಿಟ್ಟೆ ತಪ್ಪಾಚಾರ ಬಾಳ್ವೆ ಸೋತೋರ್ನಂದು ಸಾಯತ್ತಿದೆ ಸೋತೆ ಮುಗಿಸಿ ಸಾಕಾಗೋಗಿ ಎತ್ತೋರ್ನಂದು ಕೈ ಹಿಡಿದವನೆ ಕಾರಣ್ಯನ ಕೈಯಾಗ ಹಿಡಿದು ಕಾಪಾಡೋರು ಮಾತಪ್ಪಾನೆ ಕಂಡೆ 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 ಪರಶಿವನ ಕಂಡೆ 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 ಪರಶಿವನ
ಕಂಡು ಅರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಂಡು ಅರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು
ಸಮ್ಮೇಳನದಲ್ಲಿ ಅಧ್ಯಕ್ಷರಾದಂಥ ಡಾಕ್ಟರ್ ದಾಮೋದರ್ ಶೆಟ್ಟಿ ಹಾಗೂ ಮಂಗಳೂರು ತಾಲೂಕು ಅಧ್ಯಕ್ಷ ಅಂತ ಶ್ರೀಯುತ ರೇವಣ್ಕರ್ ಅವರು ಬಂದು ಮಕ್ಕಳಿಗೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಬೇಕು ಎನಿಸ್ಕೊಳ್ತಾ ಇದ್ದೇನೆ. ಶಾರದಾ ವಿದ್ಯಾಲಯ ಹಾಗೂ ಶಾರದಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜೊತೆಯಾಗಿ ಮಂಗಳೂರು ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಪ್ರಸ್ತುತಪಡಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ವೀಕ್ಷಣೆಯನ್ನು ತಾವೆಲ್ಲರೂ ಮಾಡಿದ್ದೀರಿ. ಮಕ್ಕಳಿಗೆ ಅಭಿನಂದನಾ ಪತ್ರ ಹಾಗೂ ಪುಸ್ತಕದ ತಾಲೂಕು ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಶ್ರೀಪಾದ್ ರೇವಣ್ಕರ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಡುಗಳ ತರಬೇತಿ ನೀಡಿದವರು ಶಾರದಾ ವಿದ್ಯಾಲಯದ ಸಂಗೀತ ಶಿಕ್ಷಣದಂಥ ರಜನೀಶ್ ಶೆಣೆಯವರು, ಹಾಗೆ 2 ನೃತ್ಯಗಳನ್ನು ತರಬೇತಿ ನೀಡಿದವರು ಶಾರದಾ ವಿದ್ಯಾಲಯದ ನೃತ್ಯ ಶಿಕ್ಷಕಿಯಾದಂಥ ಶ್ರೀಯುತ ಸುಭಾಷ್ ಶೇಷಾದ್ರಿ ಅವರು. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪೂಜಾ ಕುಣಿತ ಮತ್ತು ಡೊಳ್ಳು ಕುಣಿತದಲ್ಲಿ ಪ್ರದರ್ಶನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ಹಾಗೂ ಪುಸ್ತಕದ ಕಾಣಿಕೆಯನ್ನು ಅಧ್ಯಕ್ಷರು ಹಾಗೆ ಸಮ್ಮೇಳನ ಅಧ್ಯಕ್ಷರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರು ಹಾಗೂ ಅವಕಾಶ ನೀಡಿದಂಥ ಹಾಗೂ ಅದರ ಕಂಪನ್ನು ಪಸರಿಸಲು ಆಯೋಜಿಸಿದ್ದಾರೆ. ಕನ್ನಡ ಭಾಷೆಯು ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಈ ಸುಂದರ ಭಾಷೆಯನ್ನು 6 ಕೋಟಿ ಜನರು ಮಾತನಾಡುತ್ತಾರೆ. ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ಕೆನರಾ CBSE ವಿದ್ಯಾರ್ಥಿಗಳು ಮಹಾಕವಿ ಕುವೆಂಪು ಅವರು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲಾದರೂ ಇರಲಿ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ಶುಭೋದಯ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರಜ್ವಲಿಸುತ್ತಿತ್ತು. ಇಂಥ ಹಂಚಿಹರಿದು ಹೋದ ಕರ್ನಾಟಕ ರಾಜ್ಯದ ಅತಿಕರಣವಾಗಬೇಕು. ಜನರಲ್ಲಿ ಕನ್ನಡ ನಾಡಿನ ಬಗ್ಗೆ ಸ್ವಾಭಿಮಾನ ಮೂಡಬೇಕು ಎಂಬ ದೃಷ್ಟಿಯಲ್ಲಿ ಹುಯಿಲಗೋಡ ನಾರಾಯಣರಾಯರು ರಚಿಸಿದ್ದಾರೆ. ಪದ್ಮಭೂಷಣ ಗಂಗೂಬಾಯಿ ಹಾಂಗಲ್ರವರು ಹಾಡಿದಂತಹ ಕರ್ನಾಟಕ ರಾಜ್ಯದ ಮೊದಲ ನಾಡಗೀತೆಯಿಂದ ಖ್ಯಾತಿ ಪಡೆದಿದೆ. ಕನ್ನಡ ನಾಡಿನಲ್ಲಿ ವೈಭವವನ್ನು ವರ್ಣಿಸುವ ಸುಂದರವಾದ ಹಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.
ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಭಾವಗೀತೆಯೇ ಬಾರಿಸು ಕನ್ನಡ ಡಿಂಡಿಮವ. ಈ ಹಾಡಿಗೆ ಪೂರ್ಣಚಂದ್ರ ತೇಜಸ್ವಿಯವರು ಸಂಗೀತ ನೀಡಿದ್ದಾರೆ. ಹೇಗೆ ಶಿವ ತನಗೆ ಸಹಜವಾದ ಡಿಂಡಿಮ ಬಾರಿಸುತ್ತಾನೋ ಹಾಗೆ ಕರ್ನಾಟಕದ ಹೃದಯದಲ್ಲಿರುವ ಕನ್ನಡಿಗರು ಕನ್ನಡವೆಂಬ ಡಿಂಡಿಮ ಬಾರಿಸಬೇಕು ಎಂಬುದು ಕವಿಯ ಮನದ ಮಾತು. ಈ ಹಾಡನ್ನು ಕೆನರಾ CBSE ಶಾಲೆಯ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿದ್ದಾರೆ. ದೀಪ ಹಚ್ಚುವುದಕ್ಕೆ ಬಹಳ ಮಹತ್ವದ ಸ್ಥಾನಮಾನವಿದೆ. ದೀಪವೆಂದರೆ ಬೆಳಕು, ದೀಪವೆಂದರೆ ನಮ್ಮ ಜೀವನ. ಇಲ್ಲಿ ಕವಿ ಕನ್ನಡಕ್ಕೆ ದೀಪದ ಸ್ಥಾನವನ್ನು ಕೊಟ್ಟಿದ್ದಾರೆ. ದೀಪ ಬೆಳಗಿಸುವುದೆಂದರೆ ಕತ್ತಲನ್ನು ಓಡಿಸುವುದೆಂದು ಅರ್ಥ. ಕನ್ನಡಕ್ಕೆ ಆವರಿಸಿದ ಕತ್ತಲನ್ನು ನಾವೆಲ್ಲರೂ ಓಡಿಸಬೇಕಿದೆ. ಇದೀಗ DS ಕರ್ಕಿ ಅವರು ಬರೆದ ಕನ್ನಡದ ದೀಪವನ್ನು ನಾವೆಲ್ಲರೂ ಹಚ್ಚೋಣ.
ಸಾಹಿತ್ಯ ಸಂಗೀತ ಲೋಕದ ದಿಗ್ಗಜರಾದ ಹಂಸಲೇಖರವರು ಬರೆದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಎಂಬ ಈ ಹಾಡನ್ನು ಹಾಡಿದವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರವು. ಇದೀಗ ಈ ಹಾಡನ್ನು ನಮ್ಮ ಕೆನರಾ ಶಾಲೆಯ ಮಕ್ಕಳು ಪ್ರಸ್ತುತಪಡಿಸಲಿದ್ದಾರೆ. ಕಾರ್ಯಕ್ರಮವನ್ನು ಆಯೋಜಿಸಿದ ಹಾಗೂ ನಮಗೆ ಅವಕಾಶ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ತವರಿಗೆ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ನಮ್ಮ ಪ್ರೀತಿಯ ಗುರುಗಳಾದ ವಿದುಷಿ ದೀಪಾ ಭಟ್ ಮೇಡಮ್ ಹಾಗೂ ನನ್ನ ಕೆನರಾ CBSE ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಹಾಗೂ ಇತರ ಸೌಲಭ್ಯಗಳನ್ನು ನೀಡಿದ್ದಕ್ಕೆ ಶಾರದಾ ವಿದ್ಯಾಲಯಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅನುಮತಿ ನೀಡಿದ ಕೆನರಾ CBSE ಮಂಡಳಿಗೂ ನಮ್ಮ ಧನ್ಯವಾದಗಳು. ಕೊನೆಯದಾಗಿ ಇಲ್ಲಿ ನೆರವೇರಿದ ಎಲ್ಲರೂ ತಾಳ್ಮೆಯಿಂದ ಕೇಳಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾವು ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇಕಾಗಿ ಬಿಟ್ಟು ಕೊಡಬೇಕಾಗುತ್ತದೆ. ಗಣ್ಯರು ದಯವಿಟ್ಟು ವೇದಿಕೆಯಿಂದ ಕೆಳಗೆ ಸಭೆಯಲ್ಲಿ ಹೋಗಿ ಕೂತ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಎಂದು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಅಂದಿಂದ ನಾನಿನ್ನ ನೆರೆ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ. ಅಂದಿಂದ ನಾನಿನ್ನ ನೆರೆ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ. ನೆರೆ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ. ನಾನಿಲ್ಲ ನೆರೆ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ. ನಾನಿಲ್ಲ ನೆರೆ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ. ನಾನಿಲ್ಲ ನೆರೆ ನಂಬಿದನು
ಕೃಷ್ಣ ನಕ್ರಂಗೆ ಗಜರಾಜ ಸಿಕ್ಕೆ ಸರಸಿಯೋಳು ದುಃಖದಿ ಶ್ರೀಹರಿ ಸಲಹರನು ನಕ್ರಂಗೆ ಗಜರಾಜ ಸಿಕ್ಕೆ ಸರಸಿಯೋಳು ದುಃಖದಿ ಶ್ರೀಹರಿ ಸಲಹರನು ವಕ್ರವ ಪರಿದಾತಿ ಮೂಲ ನೀಡುವುದ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಕಂದ ಅಂದಿಲ್ದ ನಾನಿಲ್ಲ ನೆನ ನಂಬಿದನು ಕೃಷ್ಣ ನಾರಾಯಣ ಎಂದು ಪ್ರಹ್ಲಾದ ಬರೆಯಲು ಉರುಳ ದಾನವ ಅವನೊಳು ಮುನಿದು ಹರಿನಾರಾಯಣ ಎಂದು ಪ್ರಹ್ಲಾದ ಬರೆಯಲು ಉರುಳ ದಾನವ ಅವನೊಳು ಮುನಿದು
ಕರೆ ನಿನ್ನ ಒಡೆಯನ ಎಂದು ಗರ್ಜಿಸೆ ನರಹರಿ ಬಂದೊಡನೆ ಕಾಯ್ತನೆಂಬುದ ಕೇಳಿ ಕರೆ ನಿನ್ನ ಒಡೆಯನ ಎಂದು ಗರ್ಜಿಸೆ ನರಹರಿ ಬಂದೊಡನೆ ಕಾಯ್ತನೆಂಬುದ ಕೇಳಿ ಅಂದಿಲ್ದ ನಾನಿಲ್ಲ ನೇರ ನಂಬಿದನು ಕೃಷ್ಣದಂತೆ ಗೋವಿಂದ ಮುಕುಂದ ನಂದನ ಗಂಧ ಅಂದಿಲ್ದ ನಾನಿಲ್ಲ ನೇರ ನಂಬಿದನು ಕೃಷ್ಣ ಕೃಷ್ಣ ಸಭೆಯೋಳು ಕಪಟದಿ ಸೀರೆಯ ಸೆಳೆಯುತ್ತಿರೆ ಗುಬದನ ಸುದಯ ದುಶಾಸನ ಸಭೆಯೋಳು ಕಪಟದಿ ಸೀರೆಯ ಸೆಳೆಯುತ್ತಿರೆ
ಕೃಷ್ಣ 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 ಅಪಮಾನದೆ ಕಾಯ್ದೆ ನೀನೆಂಬುದ ಕೇಳಿ ಸುವರ್ಣ ವಾಹನ ಕೃಷ್ಣ ಸಲಹನಲು ಅಬಲೆಯ ಅಪಮಾನದೆ ಕಾಯ್ದೆ ನೀನೆಂಬುದ ಕೇಳಿ ಅಂದಿಂದ ನಾನಿನ್ನ ನೇರ ನಂಬಿದನು ಕೃಷ್ಣದಂದೆ ಗೋವಿಂದ ಮುಗುಂದ ನಂದನ ಗಂಧ ಅಂದಿದ್ದ ನಾನಿಲ್ಲ ನೆರೆ ನಂಬಿದನು ಕೃಷ್ಣ ಸುರನರನಾಗಲೋ ಗದ ಭಕ್ತ ಜನರನ್ನು ತೊರೆಯಲೋ ಸುಗ ವೈಗುಂಠದಿಂದ ಸುರನರನಾಗಲೋ ಗದ ಭಕ್ತ ಜನರನ್ನು ತೊರೆಯಲೋ ಸುಗ ವೈಗುಂಠದಿಂದ ಸಿರಿ ಸಹಿತಲ ಬಂದು ಶೇಷಾಚಲದಿ ನಿಲ್ದು ಪುರಂದರ ವಿಠಲ ನಿನ್ನ ಚರಣವ ಕಂಡು ಸಿರಿ ಸಹಿತಲ ಬಂದು ಶೇಷಾಚಲದಿ ನಿಲ್ದು ಪುರಂದರ ವಿಠಲ ನಿನ್ನ ಚರಣವ ಕಂಡು ಅಂದ ನಾನಿಲ್ಲ ನೇರ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ ಅಂದಿದ್ದ ನಾನಿಲ್ಲ ನೇರ ನಂಬಿದನು ಕೃಷ್ಣ ತಂದೆ ಗೋವಿಂದ ಮುಗುಂದ ನಂದನ ಗಂಧ ಅಂದಿದ್ದ ನಾನಿಲ್ಲ ನೇರ ನಂಬಿದನು ಕೃಷ್ಣ 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 ಅಧಿಕಾರಿಗಳಾದಂಥ ಸುಬ್ರಾಯ ಭಟ್ರು ಅವರಿಗೆ ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವಿದುಷಿ ನಂದಿತಾ ಆಚಾರ್ಯ ಉಡುಪಿ, ವಿದುಷಿ ಕಲಾಶ್ರೀ ಬಸರೂರು ಕುಂದಾಪುರ, ಕುಮಾರಿ ಸ್ವಸ್ತಿ ಹೆಗಡೆ ಕೆರೆಮನೆ ಈಗಡೆಗುಂಜಿ.